ಮೂವರು ಸ್ನೇಹಿತರು ಸೇರಿ ಫೋಟೋಶೂಟ್ಗೆ ಫಾಲ್ಸ್ಗೆ ಹೋದ ವಿದ್ಯಾರ್ಥಿಗಳಲ್ಲಿ ಓರ್ವ ನೀರು ಪಾಲಾದಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಜಡಿಗದ್ದೆ ಸಮೀಪದ ಶಿವಗಂಗಾ ಫಾಲ್ಸ್ನಲ್ಲಿ ನಡೆದಿದೆ. ಶಿರಸಿಯ 17 ವರ್ಷದ ಸುಬ್ರಹ್ಮಣ್ಯ ವಿನಾಯಕ ಹೆಗ್ಗಡೆ ಎಂಬಾತನೇ ನೀರು ಪಾಲಾದ ವಿದ್ಯಾರ್ಥಿಯಾಗಿದ್ದಾನೆ. ಸಿರಸಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕಾಮರ್ಸ್ ಓದ್ತಾ ಇದ್ದಂತಹ ಸುಬ್ರಹ್ಮಣ್ಯ ಮೂವರು ಸ್ನೇಹಿತರು ಸೇರಿ ಫೋಟೋಶೂಟ್ಗೆ ಶಿವಗಂಗಾ ಫಾಲ್ಸ್ಗೆ ಹೋಗಿದ್ರು. ಕಲ್ಲು ಬಂಡೆಯ ನಡುವೆ ಫೋಟೋ ತೆಗಿತಾ ಇರುವಾಗ ಕಾಲು ಜಾರಿ ಬಿದ್ದು ವಿದ್ಯಾರ್ಥಿ ಸಾವಿಗೆ ಈಡಾಗಿದ್ದಾನೆ. ವಿದ್ಯಾರ್ಥಿಯ ಶವಕ್ಕಾಗಿ ಪೊಲೀಸರು ಹಾಗೂ ಅಗ್ನಿಶಾಮಕ ಮತ್ತು ಈಜುಗಾರರಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ಸಿಪಿಐ ರಾಮಚಂದ್ರ ನಾಯಕ ಹಾಗೂ ಪಿಎಸ್ಐ ಈರಯ್ಯ ಸ್ಥಳಕ್ಕೆ ಆಗಮಿಸಿ ಸಿರಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ.